ಚಿನ್ನ ಮತ್ತು ವಜ್ರಾಭರಣ ಮಾರಾಟ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ರಾಜಧಾನಿ ಜುವೆಲರ್ಸ್ನ ನೂತನ ಶೋರೂಮ್ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ರಸ್ತೆಯಲ್ಲಿರುವ ಮಂಗಳ ಶಾಪಿಂಗ್ ಆರ್ಕಿಡ್ನಲ್ಲಿ ಇಂದು ಶುಭಾರಂಭಗೊಂಡಿತು. ನೂತನವಾಗಿ ನಿರ್ಮಾಣಗೊಂಡ ಶೋರೂಮ್ ಅನ್ನು ಸೈಯದ್ ಕುಟುಂಬದ ಕೆಎಸ್ ಸೈಯದ್ ಅಲಿ ತಂಗಳ್ ಕುಂಬೋಳ್ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿ ಮಾತನಾಡಿ, ಮಂಗಳೂರು ಸ್ಮಾರ್ಟ್ ಸಿಟಿಯಾಗುತ್ತಾ ಇರುವ ಸಂದರ್ಭದಲ್ಲಿ ಒಂದು ಉತ್ತಮ ಸ್ಥಳದಲ್ಲಿ ರಾಜಧಾನಿ ಚಿನ್ನದ ಮಳಿಗೆ ಶುಭಾರಂಭಗೊಂಡಿದೆ. ರಾಜಧಾನಿ ಚಿನ್ನಾಭರಣ ಮಳಿಗೆಯು ಈಗಾಗಲೇ ಗ್ರಾಹಕರ ಸಂತೃಪ್ತಿಗೆ ಪಾತ್ರವಾಗಿದೆ. ಮುಂದೆಯೂ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಮೂಲಕ ಮತ್ತಷ್ಟು ಪ್ರಸಿದ್ಧಿಯನ್ನ ಪಡೆಯಲಿ ಎಂದು ಶುಭ ಹಾರೈಸಿದರು. സ്മാർട്ട് സിറ്റിയായി വളർന്നു വരുന്ന മംഗളൂരു നഗരത്തിൽ നമ്മുടെ വാണിജ്യ തലസ്ഥാനമായി തന്നെ കർണാടകയുടെ വാണിജ്യ തലസ്ഥാനമെന്ന് തന്നെ പറയാവുന്ന രീതിയിൽ വളർന്നു വരുന്ന മംഗളൂരു സിറ്റിയിൽ വളരെ നല്ല നിലയിൽ രാജധാനി ജ്വല്ലറി എന്ന പേരുള്ള വ്യാപാര സ്ഥാപനം ഇവിടെ ഉദ്ഘാടനം ചെയ്യപ്പെട്ടിരിക്കുന്നു. ഇത് വളരെയധികം നമ്മുടെ മംഗലാപുരത്തിനും കർണാടകയ്ക്കാകമാനം അഭിമാനത്തക്ക രീതിയിൽ ഈ സ്ഥാപനം വളർന്നു വലുതായി ಐಶ್ವರ್ಯತೋಡುಗೂಡಿ ಪ್ರವರ್ತಿಕಟ್ಟೆ ಎಂದು ಆಶಂಸಿക്കുന്നു. ಬಳಿಕ ಮಾಲಕರಾದ ಶಹೀನಾ ಅಶ್ರಫ್ ಮಾತನಾಡಿ, ಇದು ನಮ್ಮ ಕರ್ನಾಟಕದ 5ನೇ ಶೋರೂಮ್. ನಾವು ನಮ್ಮ ಎಲ್ಲಾ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡ್ತಾ ಬಂದಿದ್ದೇವೆ ಮತ್ತು ಮುಂದೆಯೂ ನೀಡ್ತೇವೆ. ಉದ್ಘಾಟನೆಯ ಪ್ರಯುಕ್ತ ನಾವು ನಮ್ಮ ಗ್ರಾಹಕರಿಗೆ 3% ರಿಯಾಯಿತಿ ನೀಡ್ತಾ ಇದ್ದು, ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿದರು. Showroom in Karnataka. I would like to thank all of us present here and all the customers who are thinking to come here, and special thanks to Kumbola Tangal and Khatib of Noor Masjid. We would provide very good service for all the customers, and we have 3% discount today, so I welcome all of us into our showroom. ಮಳಿಗೆಯ ಶುಭಾರಂಭದ ಪ್ರಯುಕ್ತ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸದಸ್ಯರಿಗೆ ಲಕ್ಕಿ ಕೂಪನ್ ಅನ್ನು ಆಯೋಜಿಸಿದ್ದು, ಇದರ ಪ್ರಥಮ ಡ್ರಾದಲ್ಲಿ ಅದೃಷ್ಟಶಾಲಿಯಾದ ಸಂಜನಾ ಬಜಾಲ್ ಅವರಿಗೆ ಮಳಿಗೆಯ ಮೂಲಕ ಅಶ್ರಫ್ ಮತ್ತು ಅವರ ಪತ್ನಿ ಶಹೀನಾ ವಜ್ರದ ಉಂಗುರವನ್ನು ಹಸ್ತಾಂತರಿಸಿದರು. ಇನ್ನು ಚಿನ್ನ ಮತ್ತು ವಜ್ರಾಭರಣ ಹಾಗೂ ಬೆಳ್ಳಿ ವಾಚ್ಗೆ ಪ್ರಸಿದ್ಧಿಯನ್ನ ಪಡೆದಿರುವ ರಾಜಧಾನಿ ಚಿನ್ನಾಭರಣ ಮಳಿಗೆ ಹೊಸಂಗಡಿ, ತೊಕ್ಕೋಟು, ಸುರತ್ಕಲ್, ಪರಂಗಿಪೇಟೆಯಲ್ಲಿ ಕಾರ್ಯಾಚರಿಸ್ತಾ ಇದೆ. ಇದೇ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ತನ್ನ ಶೋರೂಮ್ ತೆರೆದಿದ್ದು, ಮಂಗಳೂರಿನ ಜನತೆಗೆ ಸಂತಸದ ಸುದ್ದಿಯನ್ನ ನೀಡಿದೆ. ರಾಜಧಾನಿ ಚಿನ್ನಾಭರಣ ಮಳಿಗೆಯ ಮಾಲಕ ಅಶ್ರಫ್ಗೆ ಸಹೋದರ ಹ್ಯಾರಿಸ್ಗೆ ವಯನಾಡು, ಪುತ್ರ ನಾಜಿಲ್, ನಾಸರ್ ಹಾಜಿ ವಯನಾಡು, ಅಶ್ರಫ್ ಕಲ್ಲೇರಿ ವಯನಾಡು, ಮೊಹಮ್ಮದ್ ಹನೀಫ್ ಸಾಗರ್, ಹಾಜಿ ಎ ಇಬ್ರಾಹಿಂ ಮಂಜನಾಡಿ ಬಂಡಸಾಲೆ, ಇಸಾಕ್ ಹಾಜಿ ಸುಳ್ಯ, ಸಂಶುದ್ದೀನ್ ಕೋಡಿಕಲ್, ಮ್ಯಾನೇಜರ್ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.